ಹರೇಕಳ ಗ್ರಾಮದ ಈ ಒಂದು ಆಲಡ್ಕ ಪ್ರದೇಶದಲ್ಲಿ ತಡೆಗೋಡೆ ಮತ್ತು ರಸ್ತೆ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮದ ಈ ಒಂದು ಇರುವಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರೇ, ನಮ್ಮ ಬಶೀರ್ ಮತ್ತು ನಮ್ಮ ಉಪಾಧ್ಯಕ್ಷರು ಸವಿಸ್ತಾರವಾಗಿ ಮಾತಾಡಿದರು. ನಮ್ಮ ಯುಟಿ ಖಾದರ್ ಸಾಹೇಬರು ಅವರ ಅನುಪಸ್ಥಿತಿಯಲ್ಲಿ ನಾವು ಇವತ್ತು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಕ್ಕಾಗಿ ನಮ್ಮ ಹೆಮ್ಮೆಯ ಜನನಾಯಕರಿಗೆ ನಾವು ಆರ್ಥಿಕವಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ದೂರದೃಷ್ಟಿಯ ಜನನಾಯಕ ಅಂತ ಹೇಳ್ಬೋದು. ಯಾಕೆಂದರೆ ಈ ಹರೇಕಳ ಗ್ರಾಮದಲ್ಲಿ ಈ ಸಾಲಿನಲ್ಲಿ ಮೊದಲನೇ ಹಂತದಲ್ಲಿ 1.155 ಲಕ್ಷ, ಅದರೊಟ್ಟಿಗೆ ಎರಡನೇ ಹಂತದಲ್ಲಿ 80 ಲಕ್ಷದ ಕಾಮಗಾರಿಗೆ ಅನುದಾನವನ್ನು ಒದಗಿಸಿದ್ದಾರೆ. ಅದಲ್ಲದೆ ನಮ್ಮ ಹರೇಕಳ ಪ್ರದೇಶದಲ್ಲಿ ಒಂದು ಪಾರ್ಕ್ ಆಗುವಂಥ ಈ ಒಂದು ದೂರದೃಷ್ಟಿ, ಒಂದು ಒಳ್ಳೆಯ ರೀತಿಯ ಪಾರ್ಕ್ ನಿರ್ಮಾಣಕ್ಕೆ ಕಡವಿನ ಬಳಿಯಲ್ಲಿ 3.3 ಕೋಟಿಯಷ್ಟು ಮೂಡಾದಲ್ಲಿ ಅದಕ್ಕೆ ಆ್ಯಕ್ಷನ್ ಪ್ಲಾನನ್ನೆಲ್ಲ ರೆಡಿ ಮಾಡಿ ಈಗ ಅದರ ಜಾಗದ ಬಗ್ಗೆ ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ಶೀಘ್ರದಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಅದರೊಟ್ಟಿಗೆ ಇನ್ನೊಂದು ಏನಂತ ಹೇಳುವುದೆಂದರೆ, ನಮ್ಮದು ತುಂಬೆಯಿಂದ ಹಿಡಿದು ಬಜಾಲ್ ಕಲ್ಲಾಪ್ ತನಕ ಕೂಡ ಒಂದು ರಸ್ತೆ ಬದಿಯಲ್ಲಿ ಕಾರ್ಲ್ಯಾಂಡ್ ರಸ್ತೆ ನಿರ್ಮಾಣ ಮಾಡೋದಕ್ಕೂ ಕೂಡ ಸಜಿಪದಿಂದ 40 ಕೋಟಿಯಷ್ಟು ಕೂಡ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಹೇಳಿದ ಹಾಗೆ ಅವರು ಯಾರ ಬೇಡಿಕೆಯಿಂದ ಅಲ್ಲ, ಅವರ ಸ್ವ ಇಚ್ಛೆಯಿಂದ ಜನರ ಪ್ರತಿಯೊಬ್ಬ ಕಟ್ಟಕಡೆಯ ಜನರ ಬೇಡಿಕೆಯನ್ನು ಕೂಡ ಅನುಸರಿಸಿಕೊಂಡು ಮಾಡಿದಂಥ ಒಂದು ಇದಂತ ಹೇಳ್ಬೋದು. ಅದರೊಟ್ಟಿಗೆ ನಮ್ಮ ಹರೇಕಳ ಜನಗಳು ಕೂಡ ಬಹಳ ಬೇಸರದಿಂದರು. ಯಾಕೆಂದರೆ ಇಲ್ಲಿ ಒಂದು ರಜಿಯಾ ಕಾರ್ಡ್ ಅಂತ ಒಂದು ಕಾರ್ಡು ಕೂಡ ಇತ್ತು. ಈ ಕಾರ್ಡ್ ಅದು ಏನಪ್ಪ ಹಾಸ್ಪಿಟಲಿಂದ ಅದು ರದ್ದುಗೊಂಡ ಕಾರಣ ಮಾನ್ಯ ಸಭಾಧ್ಯಕ್ಷರು ಮತ್ತು ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಅವರ ಒತ್ತಡದ ಮುಖಾಂತರ ಅದು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭಗೊಂಡು ಅದು ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಕೂಡ ಅದರ ನಾವು ಪಂಚಾಯತ್ ಮುಖಾಂತರ ಮಾನ್ಯ ಸಭಾಧ್ಯಕ್ಷರ ನೇತೃತ್ವದಲ್ಲಿ ನಾವು ವಿತರಣೆಯನ್ನು ಮಾಡುತ್ತೇವೆ. ಬಹಳ ಸಂತೋಷವಾಗ್ತದೆ. ಈ ಪ್ರದೇಶದಲ್ಲಿ ನಮ್ಮ ಹೇಳಿದ ಹಾಗೆ ನಾವು ಅಧ್ಯಕ್ಷರಿರುವಂಥ ಸಂದರ್ಭದಲ್ಲಿ ದಫ್ ಕಮಿಟಿ ಹತ್ತಿರ ಈ ತಡೆಗೋಡೆ ಇದ್ದಂಥ ಸಂದರ್ಭದಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಅದೇ ರೀತಿಯ ಅಲ್ಲಿಯ ಸ್ಥಳೀಯ ಮನೆಗೆ ಕೂಡ ಹಾನಿಯಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದು ಪರಿಹಾರ ನಿಧಿಯಿಂದಲೂ ಕೂಡ ನಾವು ಅವರಿಗೆ ಹಣವನ್ನು ಒದಗಿಸಿಕೊಡ್ಲಿಕ್ಕೆ ಮಾನ್ಯ ಶಾಸಕರು ಕೂಡ ನೆರವಾಗಿದ್ದಾರೆ ಅಂತ ಹೇಳ್ತಾ, ಈ ಒಂದು ನಮ್ಮ ಗುತ್ತಿಗೆದಾರರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕೆ ಒಂದಿಷ್ಟು ಎರಡು ಮಾತನ್ನು ಕೊನೆಗೊಳಿಸಿ.